1979ರಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾದ ಅಲ್ಯೂಮಿನಿಯಂ ಪಾತ್ರೆ ತಯಾರಿಕಾ ಘಟಕ ಇದೀಗ ಉದಯ ಸಮೂಹ ಸಂಸ್ಥೆ ಹೆಸರಿನಲ್ಲಿ ಬೃಹದಾಕಾರವಾಗಿ ಬೆಳೆದಿತ್ತು. ಉದಯ ಸಮೂಹ ಸಂಸ್ಥೆ 11 ಉತ್ಪಾದನಾ ಘಟಕ ಹಾಗೂ 9 ರಿಟೇಲ್ ವ್ಯಾಪಾರ ಮಳಿಗೆಯನ್ನ ಹೊಂದಿದೆ. ಇದೀಗ 10 ಹಾಗೂ 11ನೇ ರಿಟೇಲ್ ಮಳಿಗೆ ತೆರೆಯಲು ಸಿದ್ಧತೆಯನ್ನ ನಡೆಸಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಉದಯ ಸಮೂಹ ಸಂಸ್ಥೆಯ ಮಹಾಪ್ರಬಂಧಕ ಉಮೇಶ್ ಭಾತ್ಯ ಮಾಹಿತಿ ನೀಡಿದ್ರು. 10ನೆಯ ರಿಟೇಲ್ ಮಳಿಗೆ ಕುಂದಾಪುರದ ಮುಖ್ಯ ರಸ್ತೆಯಲ್ಲಿರುವ ಶಂಕರ್ ಶೇಟ್ ಟವರ್ಸ್ನಲ್ಲಿ ಆಗಸ್ಟ್ 9ರಂದು ಹಾಗೂ 11ನೇ ರಿಟೇಲ್ ಮಳಿಗೆಯನ್ನ ಆಗಸ್ಟ್ 31ರಂದು ಕಿನ್ನಿಗೋಳಿಯಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಕುಂದಾಪುರದ ಮಳಿಗೆಯನ್ನ ವಿಪಕ್ಷದ ಮುಖ್ಯ ಸಚೇತಕ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಲಿದ್ದು, ಸಿಂಡಿಕೇಟ್ ಬ್ಯಾಂಕ್ನ ಮಹಾಪ್ರಬಂಧಕ ಭಾಸ್ಕರ್ ಹಂದಿ ದೀಪ ಬೆಳಗಿಸಲಿದ್ದು, ಮೋಹನ್ ಸಾರಂಗ್, ಅಭಿನಂದನ್ ಶೆಟ್ಟಿ, ಸುಂದರಿ ಶೇಟ್ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ರು. ಪ್ರಸ್ತುತ ಈಗ 9 ರಿಟೇಲ್ ಮಳಿಗೆಗಳು, ರಿಟೇಲ್ ಔಟ್ಲೆಟ್ ಉದಯ ಕಿಚನ್ ನೆಕ್ಸ್ಟ್ ಅನ್ನುವಂಥ ಹೆಸರಿನಲ್ಲಿ ಈ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಬಿಟ್ಟು ಕುಮಟಾದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ 10ನೆಯ ರಿಟೇಲ್ ಔಟ್ಲೆಟ್ ತುಂಬ ಬಹುದಿನದ ಬೇಡಿಕೆಯ ಮೇರೆಗೆ ನಾವು ಕುಂದಾಪುರ ತಾಲೂಕಿನಲ್ಲಿ, ಕುಂದಾಪುರದ ಹೃದಯ ಭಾಗದಲ್ಲಿ, ಕುಂದಾಪುರ ಮುಖ್ಯ ರಸ್ತೆಯಲ್ಲಿ ಪಾರಿಜಾತ ಸರ್ಕಲ್ ಅಲ್ಲಿ ಇರುವಂಥ ಶಂಕರ್ ಶೇಟ್ ಟವರ್ಸ್ ಇಲ್ಲಿ ಇದೇ ಬರುವ 9ನೇ ತಾರೀಕಿನಂದು ಉದ್ಘಾಟಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಒಬ್ಬರು ಸಜ್ಜನ ರಾಜಕಾರಣಿ ಆದಂತಹ ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಇದರ ವಿಪಕ್ಷ ನಾಯಕರಾದಂತಹ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಇವರು ನಮ್ಮ ಈ ಮಳಿಗೆಯನ್ನು ಉದ್ಘಾಟಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಎಲ್ಲ ಹಣಕಾಸಿನ ವ್ಯವಹಾರಗಳಲ್ಲಿ ನಮ್ಮ ಪಾಲುದಾರರಾಗಿರುವಂಥ ಸಿಂಡಿಕೇಟ್ ಬ್ಯಾಂಕ್ನ ವಲಯ ಕಚೇರಿ ಮಣಿಪಾಲ ಇದರ ಮಹಾಪ್ರಬಂಧಕರಾಗಿರುವಂಥ ಶ್ರೀಯುತ ಭಾಸ್ಕರ್ ಹಂದೆ ಇವರು ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.